ಅವರೊಬ್ಬ ದೃಷ್ಟಿಯನ್ನ ಕಳೆದುಕೊಂಡಿರುವ ವಿಶೇಷ ಚೇತನ ವ್ಯಕ್ತಿ. ಹಾಗಂತ ಅವರು ಮಾಡಿರುವ ಸಾಧನೆ ಇಂದು ಅವರನ್ನ ಉತ್ತುಂಗಕ್ಕೆ ತಂದು ನಿಲ್ಲಿಸಿದೆ. ದೃಷ್ಟಿ ಇಲ್ಲದೇ ಇದ್ರೂ ಇವರು ತಯಾರಿಸಿದ ಕೃಷಿ ಉಪಕರಣಗಳು ಇಂದು ದೇಶದೆಲ್ಲೆಡೆ ಮಾರಾಟ ಆಗ್ತಾ ಇದೆ. ಅಷ್ಟಕ್ಕೂ ಆ ಅಸಾಮಾನ್ಯ ಸಾಧಕ ಯಾರು ತೋರಿಸ್ತೀವಿ ನೋಡಿ. ದೃಷ್ಟಿ ಇಲ್ಲದೆ ಇದ್ರೂ ಇವರು ಯಶಸ್ವಿ ಉದ್ಯಮಿ. ಕೃಷಿಕರ ಅವಶ್ಯಕತೆಗೆ ಇವರ ಬಳಿ ಇದೆ ಪರಿಹಾರ. ಹಲವು ರಾಜ್ಯದಲ್ಲಿ ಬಳಕೆಯಾಗ್ತಿದೆ ಇವರ ಉಪಕರಣ. ಹೀಗೆ ಅಲ್ಯೂಮಿನಿಯಂನಿಂದ ತಯಾರಿಸಿದ ಏಣಿಗಳ ನಡುವೆ ನಡೆದುಕೊಂಡು ಬರ್ತಾ ಇರುವ ಇವರ ಹೆಸರು ಕೇಶವ ಅಮೆ ಅಂತ. 25 ವರ್ಷಗಳ ಹಿಂದೆ ಕಣ್ಣಿನ ದೃಷ್ಟಿ ಕಳೆದುಕೊಂಡಿರುವ ಇವರು ಇಂದು ಇದೇ ಲ್ಯಾಡರ್ ಉದ್ಯಮದ ಮೂಲಕ ಯಶಸ್ವಿ ಉದ್ಯಮಿಯಾಗಿ ಬೆಳೆದು ನಿಂತಿದ್ದಾರೆ. ಸುಮಾರು 25 ವರ್ಷ ಹಿಂದೆ ಇವರು ಈ ಲ್ಯಾಡರ್ನ ಬಗ್ಗೆ ಸಂಶೋಧನೆ ನಡೆಸಿ ಸಣ್ಣದಾಗಿ ಉದ್ಯಮವನ್ನಾಗಿ ಮಾಡಿಕೊಂಡಿದ್ರು. ಹೀಗೆ ಆರಂಭಿಸಿದ ಇವರ ಉದ್ಯಮ ಇಂದು ದೇಶದ ನಾನಾ ರಾಜ್ಯಗಳನ್ನ ತಲುಪಿದ್ದು ಕೃಷಿಕರಿಗೆ ಬೇಕಾದ ಹಲವು ಉಪಕರಣಗಳನ್ನು ನೀಡುವ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಗ್ರಾಮದಲ್ಲಿ ಜನಿಸಿದ ಇವರು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ಹೀಗೆ ಹಿರಿಯರ ಜೊತೆ ಚರ್ಚೆಯ ವೇಳೆ ಕೃಷಿಕರ ಸಮಸ್ಯೆಯನ್ನು ಅರಿತುಕೊಂಡು 25 ವರ್ಷಗಳ ಹಿಂದೆ ಲ್ಯಾಡರ್ ತಯಾರಿಸಿ ಬಳಿಕ SRK ಲ್ಯಾಡರ್ಸ್ ಅನ್ನೋ ಸಂಸ್ಥೆಯನ್ನೇ ಹುಟ್ಟುಹಾಕಿದ್ದು ನಿಜಕ್ಕೂ ವಿಸ್ಮಯ. ಆರಂಭಿಸಿದ್ದು ಜೀವನಕ್ಕೋಸ್ಕರ. ನಾವು ಹುಟ್ಟಿ ಬೆಳೆದು ಬಂದದ್ದು ಬಡತನದಲ್ಲಿ ಆಗಿರೋದ್ರಿಂದ ನಮಗೆ ಜೀವನೋಪಾಯಕ್ಕಾಗಿ ಈ ವೃತ್ತಿಯನ್ನು ಆರಂಭಿಸಿ ಇವಾಗ ನಾವು ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನು ನಾವು ಸಮಾಜಕ್ಕೋಸ್ಕರ ಅಥವಾ ಕೃಷಿಕರಿಗೋಸ್ಕರ ಈ ಒಂದು ವ್ಯಾಪಾರ ಉದ್ದಿಮೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದೇನೆ. ಏನೇ ಮಾತ್ರ ಅಲ್ಲದೆ ಕಾಳುಮೆಣಸು ಕೊಯ್ಯುವಂತಹ ಹೂಡು ಬೇರ್ಪಡಿಸುವಂತಹ ಮಿಷಿನ್ಗಳು, ಹಾಗೆ ಯಂತ್ರಚಾಲಿತ ಟ್ರಾಲಿಗಳು, ಮಾನವ ಚಾಲಿತ ಟ್ರಾಲಿಗಳು, ಯೂನಿ ಡೈರೆಕ್ಷನಲ್ ಸ್ಪ್ರೇಯರ್ ಅಂತ, ಹಾರ್ವೆಸ್ಟಿಂಗ್ ಪೋಲ್ಸ್, ಈ ತರದ ಎಲ್ಲ ಸಾಮಗ್ರಿಗಳನ್ನು ಮಾಡಿಕೊಂಡು ಕೃಷಿಕರಿಂದ ಕೃಷಿಕರಿಗೋಸ್ಕರ ಎನ್ನುವ ನೆಲೆಯಲ್ಲಿ ಉಪಕರಣಗಳನ್ನು ತಯಾರು ಮಾಡ್ತಾ ಇದ್ದೇವೆ. SRK ಲ್ಯಾಡರ್ ಸಂಸ್ಥೆ ಹುಟ್ಟು ಹಾಕಿದ ಇವರಿಗೆ ಕೃಷಿಕರ ಉಪಯೋಗಕ್ಕಾಗಿ ಇನ್ನಷ್ಟು ಸಂಶೋಧನೆ ಮಾಡಬೇಕು ಅನ್ನೋ ಛಲ ಇತ್ತು. ಹೀಗಾಗಿ ಹಂತ ಹಂತವಾಗಿ ಒಂದೊಂದು ಕೃಷಿ ಉಪಕರಣಗಳ ತಯಾರಿಕೆಯಲ್ಲಿದ್ದ ಇವರು ಇಂದು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ರೈತರ ಸಮಸ್ಯೆಗೆ ಪರಿಹಾರವಾಗಿ ಇವರು ತಯಾರಿಸುತ್ತಿರುವ ಉಪಕರಣಗಳು ರೈತರಿಗೂ ಸಾಕಷ್ಟು ಫಲಕಾರಿಯಾಗಿದೆ. ಹೀಗಾಗಿ ಇಂದು ಕರ್ನಾಟಕ ಮಾತ್ರವಲ್ಲದೆ ನೆರೆಯ ಕೇರಳ, ತಮಿಳುನಾಡು, ಆಂಧ್ರ, ಒರಿಸ್ಸಾ ಮೊದಲಾದ ರಾಜ್ಯಗಳಲ್ಲಿ ಇವರ ಕೃಷಿ ಉಪಕರಣಗಳು ಬಹು ಬೇಡಿಕೆಯ ವಸ್ತುಗಳಾಗಿವೆ. SRK ಲ್ಯಾಡರ್ಸ್ ಎಂಬ ಸಂಸ್ಥೆಯನ್ನು 1999ರ ನವೆಂಬರ್ ತಿಂಗಳಲ್ಲಿ ಆರಂಭಿಸಿ ಒಂದು ಇನೋವೇಷನ್ ಮುಖಾಂತರ ಈ ಅಡಿಕೆ ಮರ, ತೆಂಗು ಮರ ಹತ್ತುವಂತ ಒಂದು ಕೂಲಿ ಕಾರ್ಮಿಕರ ಅಭಾವದ ಸಮಯದಲ್ಲಿ ನಾವೊಂದು ಕಂಡುಕೊಂಡಂತಹ ಪರಿಹಾರ ಇದೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ನೆರೆಯ ಕೇರಳ, ಆಂಧ್ರ, ತಮಿಳುನಾಡು, ತೆಲಂಗಾಣ ಹಾಗೂ ಇತ್ತೀಚೆಗಿನಿಂದ ಒಡಿಶಾ ರಾಜ್ಯಗಳಲ್ಲಿ ಕೂಡ ಕಾಳುಮೆಣಸು ಕೊಯ್ಲಿಕ್ಕೆ ಹಾಗೂ ಅಡಿಕೆ ಮರ ಏರ್ಲಿಕ್ಕೆ ನಮ್ಮ ಈ ಕೃಷಿ ಉಪಕರಣಗಳಾದ ಏಣಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಗ್ಲೂಕೋಮೀಡಿಯಾ ಎನ್ನುವ ಕಾಯಿಲೆಗೆ ತುತ್ತಾಗಿರುವ ಕೇಶವ ಅವರು ಕಣ್ಣುಗಳ ದೃಷ್ಟಿಯನ್ನ ಕಳೆದ 25 ವರ್ಷಗಳ ಹಿಂದೆ ಕಳೆದುಕೊಂಡಿದ್ದಾರೆ. ಆದರೂ ಅನುಭವದ ಕಾರಣದಿಂದ ಸಂಸ್ಥೆಯಲ್ಲಿ ತಯಾರಾಗುವ ಪ್ರತಿಯೊಂದು ಉಪಕರಣವನ್ನು ಸ್ವತಃ ಪರಿಶೀಲಿಸಿ ಗ್ರಾಹಕರಿಗೆ ನೀಡುವ ಕೇಶವ ಅಮೈ ಯುವ ಪ್ರಾಮಾಣಿಕ ಸೇವೆ ಇಂದು ಅದೆಷ್ಟೋ ಕೃಷಿಕರಿಗೆ ಆಧಾರವಾಗಿದೆ. ಕೃಷಿಕರ ಬೇಡಿಕೆಗೆ ತಕ್ಕಂತೆ ಇವರು ಉಪಕರಣ ತಯಾರಿಸಿಕೊಡುವುದು ಇವರ ಇನ್ನೊಂದು ವಿಶೇಷ. ಶರತ್ ಪುತ್ತೂರು, ನಾಮಕುಟ್ಲ 24x7